ಕಡಪ ನಂಚಿನ ಹಡಿಲು ಭೂಮಿ ಕೃಷಿತ ಕಳೆನಟ್ಟಿ ಕಾರ್ಯಕ್ರಮಕ್ಕೆ ಪೋಯ್ದಿನ ಮಾತಗಳಿಗ್ಲ ಸ್ವಾಗತ ಕೋರಂದು ಗಣ್ಯರ ನಂಚಿನ ರಘುಪತಿ ಭಟ್ ಅಂಚನೆ ಕೃಷಿ ಇಲಾಖೆದ ಅಧಿಕಾರಿಗಳು ಪ್ರವೀಣ್ ಕುಮಾರ್ ಶೆಟ್ಟಿ ಮಾತಲ್ಲ ವೇದಿಕೆದ ನಿಂತು ಬತ್ತದ ಆಸನ ಸ್ವೀಕಾರ ಮಾಡಿಕೊಂಡು ಬಂದು ಕೇಳೋದಿಲ್ಲ. ಬಚ್ಚಿನ ಬಜ್ಜೆ ಮುಟ್ಟಾಲಿನ ಪಾಡಿದ ಸ್ವಾಗತ ಮಲ್ಪಡು ಪಂದು ಕೇಳೊಂದಿಲ್ಲ. ಇನ್ನೋರ್ವ ಅತಿಥಿ ವಾಮನ್ ಬಂಗೇರ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ಮೇರೆಗೂ ತಾರನಾಥ್ ಮೆಂಡರ್ ಮೇರು ಬಚ್ಚಿನ ಬಜ್ಜೆ ಮುಟ್ಟಾಲಿನ ಪಾಡಿದ ಸ್ವಾಗತ ಮಲ್ಪಡು ಪಂದು ಕೇಳೊಂದಿಲ್ಲ. ಊರಿನ ಹಿರಿಯ ಕೃಷಿಕರಾದ ಜೂಲಿಯನ್ ದಾಂತಿ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತ ಮಾಡುತ್ತಿದ್ದೇವೆ. ಮೇರೆಗೂ ಕಾರ್ತಿಕ್ ಆಚಾರ್ಯ ಕುತ್ಪಾಡಿ ಮೇರು ಬಚ್ಚಿನ ಬಜ್ಜೆ ಮುಟ್ಟಾಲಿನ ಪಾಡಿದ ಸ್ವಾಗತ ಮಲ್ಪಡು ಪಂದು ಕೇಳೊಂದಿಲ್ಲ. ಮತ್ತು ಸ್ಕೌಟ್ಸ್ ಗೈಡ್ಸ್ ಇಲ್ಲಿ ಸುಮನ ಶೇಖರ್ ಇವರು ಕೂಡ ಇದ್ದಾರೆ. ಇವರು ಕೂಡ ವೇದಿಕೆಗೆ ಬರ್ಬೇಕಂತ ಕೇಳ್ಕೊಳ್ತೇವೆ. ಹಳೆ ವಿದ್ಯಾರ್ಥಿಗಳು ಸರ್ ನಾವೇನಾದ್ರು ಕ್ರಿಯೇಟಿವ್ ಕೆಲಸ ಮಾಡೋಣ, ನಮ್ಮ ಶಾಲೆಯ ಸುತ್ತಮುತ್ತದ 50 ಎಕರೆಯನ್ನ ಹಡಿಲು ಭೂಮಿ ಕೃಷಿ ಮಾಡೋಣ ಅಂತ ನಮಗೂ ಕುಸೋದಿತ್ತು. ಲಾಕ್ಡೌನ್ ಎಲ್ಲ 50 ಎಕರೆಯನ್ನ ನಾವು ಮಾಡಿದೆವು. ಅದರಲ್ಲಿ ಈ ಕೃಷಿ ಅಂಚನೆ ಯೋಜನೆ ಅಟ್ಟಿ ಆಯ್ಬೊಕ್ಕ ಮಾತಗಳಿಗ್ಲ ಗೌಜಿ ಗಮ್ಮತ್ತ ಒಣಸ್ತ ವ್ಯವಸ್ಥೆ ಉಂಟು ಮಾತಾಡಲ್ಲ ಸ್ವೀಕಾರ ಮಾಡ್ತದೆ ಮುನ್ಪಾಡ್ದು ಪೋಡ್ ಬಂದ್ ಕೇಳೊಂದು ಅವು ಜಾಸ್ತಿ ಅಂತೆ ಅಡಿಗೆ ಊರ್ಲ ಲೈನಲ್ಲಿ ನಮ್ಮ ಮನಸ್ಸು 15 ಜನ ನಿಂತರೆ ಸಾಕು ಕಾಣ್ತದೆ. ನಮ್ಮ ಪಾದದಿಂದ ಇದು ಹೊಯ್ಗೆ ಗಟ್ಟಿಯಾಗಿ ಹೋಗ್ತದೆ. ಹೌದು, 2 ಅಥವಾ ಜಾಸ್ತಿ ಅಂದ್ರೆ 3, ಒಂದು ಇದು ಇಡಿಯಿಂದ ಇನ್ನೊಂದು ಇಡಿಗೆ, ಮತ್ತೆ 2 ಅಥವಾ ಹೆಚ್ಚಿಗೆ ಅಂದ್ರೆ 3, ಒಂದೊಂದು ಕೊಳ್ತಿದ್ರೆ 3 ಇಡಿ. ಅದಕ್ಕಿಂತ ಜಾಸ್ತಿ ಇಟ್ಟರೆ ಏನೂ ಪ್ರಯೋಜನ ಇಲ್ಲ. ಅತಿಥಿಗಳೆಲ್ಲ ಬೇರೆ ಗದ್ದೆಗಳಿಗೆ ಅಲ್ಲಿದ್ದವರೆಲ್ಲ ಈ ಕಡೆ ಬರಬೇಕು, ಯಾರು ಮುಂದ್ಗಡೆ Demo Jale Sita, Sundari.